ಬಂಗಾಡಿ ಸಹಕಾರಿ ವ್ಯಾವಸಾಯಿಕ ಸಂಘ ಬಂಗಾಡಿ ಇದರ ಕಡಿರುದ್ಯಾವರ ಶಾಖೆಯ ನೂತನ ಗೋದಾಮು ಮತ್ತು ಬ್ಯಾಂಕಿಂಗ್ ಕಚೇರಿ ಮತ್ತು ಸಭಾಭವನದ ಉದ್ಘಾಟನೆಗೆ ಯಾವ ರೀತಿಯಾಗಿ ಸಜ್ಜಾಗಿದೆ ನೂತನ ಕಟ್ಟಡ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸಂಘದ ಕಡಿರುದ್ಯಾವರ ಶಾಖೆಗೆ ಕೇಂದ್ರ ಸರ್ಕಾರದ ಪ್ಯಾಕ್ಸ್ ASMSC ಯೋಜನೆಯಡಿ ನಿರ್ಮಾಣವಾದಂತಹ ನೂತನ ಗೋದಾಮು, ಬ್ಯಾಂಕಿಂಗ್ ಕಚೇರಿ ಹಾಗೂ ಸಭಾಭವನದ ಉದ್ಘಾಟನಾ ಸಮಾರಂಭ 13/1/2024 ಶನಿವಾರ ಪೂರ್ವಾಹ್ನ ಗಂಟೆ 10ಕ್ಕೆ ನಡೆಯಲಿಕ್ಕಿದೆ. ಇದೀಗ ಈ ಕಟ್ಟಡ ಹೇಗಾಗಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಂಗಾಡಿ ಸಹಕಾರಿ ವ್ಯಾವಸಾಯಿಕ ಸಂಘದ ನೂತನ ಶಾಖೆ ಕಡಿರುದ್ಯಾವರದ ಕಟ್ಟಡ. ಅಂದರೆ ಈ ಹಿಂದೆ ಇಲ್ಲಿ ಕಡಿರುದ್ಯಾವರ ಶಾಖೆ ಇತ್ತು, ಆದರೆ ಅದಕ್ಕೆ ಒಂದು ನೂತನ ಕಟ್ಟಡ ಈಗ ನಿರ್ಮಾಣ ಆಗಿರುವಂಥದ್ದು. ಕಟ್ಟಡ ನಿರ್ಮಾಣದ ಕೆಳಭಾಗ ಮತ್ತು ಒಳಭಾಗ ಹೇಗಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತೀವಿ. ಅದರ ಜೊತೆಗೆ ಈ ಬಂಗಾಡಿ ಸಹಕಾರಿ ವ್ಯಾವಸಾಯಿಕ ಸಂಘದ ಅಧ್ಯಕ್ಷರನ್ನು ಕೂಡ ಮಾತನಾಡಿಸ್ತೀವಿ. ಅವರು ಈ ಒಂದು ಸಂಪೂರ್ಣ ಕಟ್ಟಡದ ಬಗ್ಗೆ ನಮಗೆ ವಿವರಣೆಯನ್ನು ನೀಡಲಿಕ್ಕಿದ್ದಾರೆ. ಕಡಿರುದ್ಯಾವರ ಈ ವಿಶೇಷವಾದಂಥ ಕಟ್ಟಡದಲ್ಲಿ ಏನೆಲ್ಲ ಇದೆ ಅನ್ನುವಂಥದ್ದನ್ನು ವಿವರಿಸಲಿಕ್ಕಿದ್ದಾರೆ ಬಂಗಾಡಿ ಸಹಕಾರಿ ವ್ಯಾವಸಾಯಿಕ ಸಂಘದ ಅಧ್ಯಕ್ಷರಾಗಿರುವಂತಹ ಹರೀಶ್ ಅಲೆನವರು. ಸರ್, ಈ ಗ್ರೌಂಡ್ ಫ್ಲೋರಲ್ಲಿ ಏನೆಲ್ಲ ಇದೆ ಮತ್ತು ಈ ಒಟ್ಟು ಕಟ್ಟಡದ ವೆಚ್ಚ ಎಷ್ಟು? ಒಟ್ಟು ಕಟ್ಟಡದ ವೆಚ್ಚ 1,63,00,000. ಒಟ್ಟು ಗ್ರೌಂಡ್ ಫ್ಲೋರಲ್ಲಿ ಜಿನ್ಸ್ ವ್ಯವಹಾರ ಮತ್ತು ಫರ್ಟಿಲೈಸರ್, ರೇಷನ್, ಸಿಮೆಂಟು ಎಲ್ಲ ರೈತರಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳು ಗ್ರೌಂಡ್ ಫ್ಲೋರಲ್ಲಿ ಆಗ್ತದೆ. ಓಕೆ, ಇಲ್ಲಿ ದಿನಸಿ ಅದು? ಇದು ದಿನಸಿ ಐಟಮ್ ಎಲ್ಲ. ಒಂದು ರೈತರಿಗೆ ಒಂದು ಸೂಜಿಯಿಂದ ಹಿಡಿದು ಯಾವುದೆಲ್ಲ ಬೇಕು ರೈತರಿಗೆ ಜೀವನೋಪಾಯಕ್ಕೆ ಅದೆಲ್ಲ ಈ ಬಂಗಾಡಿ CA ಬ್ಯಾಂಕಿನ ಶಾಖೆಯಲ್ಲಿ ಕೆಳಮಾಳಿಗೆಯಲ್ಲಿ ಸಿಗ್ತದೆ. ಫಸ್ಟ್ ಫ್ಲೋರಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಇದೆ. ಇದು ಮೊದಲ ಮಹಡಿ, ಕೆಳಮಹಡಿ, ಮೊದಲ ಮಹಡಿ ಮತ್ತು ಎರಡನೇ ಮಹಡಿ ಇದೆ. ಇದಕ್ಕೆ ಲಿಫ್ಟ್ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಕಲ್ಪಿಸಲಾಗಿದೆ. ಮೇಲಕ್ಕೆ ಹೋಗ್ತಾ ಇದ್ದೇವೆ. ಮೇಲಕ್ಕೆ ಮೊದಲ ಮಹಡಿಗೆ ಈಗ ನಾವು ಮೆಟ್ಟಿಲಿನ ಮೂಲಕ ಸಾಕ್ತೇವೆ. ರೈತರು ಕೆಲವೊಂದು ಅಸಹಾಯಕರು ಮತ್ತು ಆರೋಗ್ಯದಿಂದ ಏನಾದರೂ ಸಮಸ್ಯೆ ಆಗಿದ್ದರೆ ಅವರು ಬ್ಯಾಂಕಿಂಗ್ ವ್ಯವಸ್ಥೆಗೆ ಹೋಗಬೇಕು, ಅಲ್ಲಿ ವ್ಯವಹಾರ ಮಾಡಬೇಕು ಅಂತೇಳಿ ಆದರೆ ಅವರಿಗೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಲಿಫ್ಟಿನ ವ್ಯವಸ್ಥೆ ಕೂಡ ಈಗ ಪ್ರಥಮ ಬಾರಿಗೆ ಬಂಗಾಡಿ ಬ್ಯಾಂಕಿನ ಶಾಖೆಯ ಮೂಲಕ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಇದೀಗ ನಾವಿರುವಂಥದ್ದು ಮೊದಲ ಮಹಡಿಯಲ್ಲಿ. ಇದು ಬ್ಯಾಂಕ್. ಇಲ್ಲಿ ಕೆಳಗಡೆ ಇದ್ದ ಬ್ಯಾಂಕ್ ಇಲ್ಲಿ ಶಿಫ್ಟ್ ಆಗ್ತದೆ. ಹೌದು, ಆ ಬಿಲ್ಡಿಂಗಿಂದ ಈ ಬಿಲ್ಡಿಂಗಿಗೆ ಶಿಫ್ಟ್ ಆಗ್ತದೆ. ಇಲ್ಲಿ ಒಂದು ಎಲ್ಲ ಪೂರ್ಣ ಪ್ರಮಾಣದ ಬ್ಯಾಂಕಿಂಗ್ ವ್ಯವಸ್ಥೆ ಇಲ್ಲಿ ಆಗ್ತದೆ. ಇಲ್ಲಿಗೆ ಸಿಬ್ಬಂದಿಗಳು ಬೇರೆ, ಇಲ್ಲಿಗೆ ಒಂದು ಮ್ಯಾನೇಜರು ಬೇರೆ, ಕೆಳಗಿನ ಜಿನ್ಸ್ ವ್ಯಾಪಾರಕ್ಕೆ ಮ್ಯಾನೇಜರು ಬೇರೆ ಇರ್ತಾರೆ. ಮತ್ತು ಇಲ್ಲಿ ಒಳಗಡೆ ಒಂದು ಲಾಕರಿನ ವ್ಯವಸ್ಥೆ ಇದೆ. ಮತ್ತು ವೈಯಕ್ತಿಕವಾಗಿ ಇಡುವಂಥ ಬಂಗಾರ, ಮನೆಯಲ್ಲಿ ಏನಾದರೂ ಇಟ್ಟು ಸಮಸ್ಯೆ ಆಗುವುದಾದರೆ ಅವರಿಗೆ ಸೇಫ್ ಲಾಕರನ್ನು ವೈಯಕ್ತಿಕವಾಗಿ ಕೂಡ ನಾವು ಮಾಡ್ತಾ ಇದ್ದೇವೆ. ಓಕೆ, ಬಂಗಾಡಿ CA ಬ್ಯಾಂಕ್ನಲ್ಲಿ ಬಹಳ ವಿಶೇಷವಾಗಿ ನಿಮ್ಮ ಬಂಗಾರ ಮತ್ತು ವ್ಯಾಲ್ಯೂಯಬಲ್ ಐಟಮ್ಸ್ ಏನಿದೆ ಅವುಗಳನ್ನೆಲ್ಲ ಇಡೋದಕ್ಕೆ ಸೇಫ್ ಲಾಕರ್ ವ್ಯವಸ್ಥೆ ಕೂಡ ಇದೆ. ಆ ವ್ಯವಸ್ಥೆಯನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಸೇಫ್ ಲಾಕರ್ ವ್ಯವಸ್ಥೆ ಮಾಡಲಾಗಿದೆ. ಇದು ಸಂಪೂರ್ಣವಾಗಿ ಸೇಫ್ ಲಾಕರ್ನ ಬಹಳ ವಿಶೇಷ ಬಾಗಿಲು, ಭದ್ರ ಬಾಗಿಲಿನ ಸಂಯೋಜನೆಯೊಂದಿಗೆ ಇಲ್ಲಿ ಬಹಳ ವಿಶೇಷವಾಗಿ ಎಲ್ಲ ವಿಶೇಷ ಭದ್ರತೆಗಳಿರುವಂತಹ ಸ್ಟೀಲೇಜ್ ಅನ್ನುವಂತಹ ಕಂಪನಿದ್ದು ಬಹಳ ವಿಶೇಷವಾಗಿ ಲಾಕರ್. ಜೊತೆಗೆ ಇಲ್ಲಿ ಒಳಭಾಗದಲ್ಲಿ ಲಾಕರ್ ವ್ಯವಸ್ಥೆಯು ಕೂಡ ಇದೆ. ಇಲ್ಲಿ ಇದು ಲಾಕರ್ ವ್ಯವಸ್ಥೆ. ಇಲ್ಲಿ ಬರುವವರು ಗಮನಿಸ್ಬೋದು, ಲಾಕರ್ ವ್ಯವಸ್ಥೆಗಳು ಕೂಡ ಇದ್ದಾವೆ. ಬಹಳ ವಿಶೇಷವಾಗಿ ಈ ನೀವು ನಿಮ್ಮ ವ್ಯಾಲ್ಯೂಯಬಲ್ ಐಟಮ್ಸನ್ನು ಇಲ್ಲಿ ಇಡ್ಬೋದು ಅನ್ನುವಂಥ ಕಾರಣಕ್ಕಾಗಿ ಈ ಲಾಕರ್ ವ್ಯವಸ್ಥೆಗಳು ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳಷ್ಟು ಬ್ಯಾಂಕ್ಗಳಲ್ಲಿ ವ್ಯವಸ್ಥೆಗಳಿರ್ತವೆ, ಲಾಕರ್ ವ್ಯವಸ್ಥೆಗಳೆಲ್ಲ ಇರುವುದಿಲ್ಲ, ಆದರೆ ಇಲ್ಲಿ ಅಂಥ ವ್ಯವಸ್ಥೆಗಳನ್ನೆಲ್ಲ ಕಲ್ಪಿಸಲಾಗಿದೆ. ಇನ್ನು ಹೊರಭಾಗಕ್ಕೆ ಹೋಗುವ. ಆಡಳಿತ ಮಂಡಳಿಗೆ ಕೂತ್ಕೊಂಡು ಮೀಟಿಂಗ್ ಮಾಡುವಂಥ ವ್ಯವಸ್ಥೆಗೆ. ಓಕೆ, ಇಲ್ಲಿ ಪಕ್ಕದಲ್ಲಿರುವಂತಹದ್ದು ಇದು ಉಪಹಾರ ಗೃಹದ ಉಪಹಾರ. ಸಿಬ್ಬಂದಿಗಳಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡಬೇಕು, ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಈ ರೂಮಲ್ಲಿ ಮಾಡ್ತಾರೆ. ಈ ರೂಮು ಇದು ಸಿಬ್ಬಂದಿಗಳಿಗೆ ವಿಶ್ರಾಂತಿಗೆ, ಉಪಹಾರಕ್ಕೆ ಮತ್ತು ಇತ್ಯಾದಿಗಳಿಗೆ ಇಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇಲ್ಲಿ ಹತ್ತಿರದಲ್ಲಿ ಇಷ್ಟು ದೊಡ್ಡ ಸಭಾಂಗಣ ಇಲ್ಲ. ಬ್ಯಾಂಕಿನ ಮೂಲಕ ರೈತರಿಗೆ ಒಂದು 300-400 ಜನ ಕೂತ್ಕೊಳ್ಳುವಷ್ಟು ಒಂದು ಸಭಾಂಗಣವನ್ನು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕಡಿಮೆ ದರದಲ್ಲಿ ಅದನ್ನು ರೈತರಿಗೆ ಎಟಕುವಂಥ ಒಂದು ದರದಲ್ಲಿ ಅದನ್ನು ಬಾಡಿಗೆಗೆ ಕೊಟ್ಟು ಇಲ್ಲಿ ಮೀಟಿಂಗು ಅಥವಾ ಏನಾದರೂ ಮದುವೆ ಕಾರ್ಯಕ್ರಮಗಳನ್ನು
ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ರೈತರ ಉಪಯೋಗಕ್ಕಾಗಿ ಈ ಕಾರ್ಯಕ್ರಮವನ್ನು, ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಷ್ಟು ಜನ ಇಲ್ಲಿ ಕುಳಿತುಕೊಳ್ಬೋದು? ಸಾಧಾರಣ 400 ಚೇರ್ ಹಾಕ್ಬೋದು. 400 ಚೇರ್ ಹಾಕುವಂಥ ವ್ಯವಸ್ಥೆ ಇದೆ ಇದರಲ್ಲಿ. 400. ಊಟಕ್ಕೆ ಏನಾದರೂ? ಊಟಕ್ಕೆ ಕೆಳಗಿನ ಒಂದು ಇದರಲ್ಲಿ ಊಟಕ್ಕೆ ಕೂಡ ಒಂದು ಸಣ್ಣ ವ್ಯವಸ್ಥೆ ಕಲ್ಪಿಸಲಾಗಿದೆ. ಅಲ್ಲಿ ನೀವು ನೋಡ್ತಾ ಇರ್ಬೋದು, ಕೊನೆಯಲ್ಲಿ ಅಲ್ಲಿ ಇಳಿದು ಹೋಗುವಲ್ಲಿ ಅಲ್ಲಿ ಒಂದು ಊಟಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಚಿಕ್ಕದೊಂದು ಸಭಾಂಗಣದ ರೀತಿಯಲ್ಲಿ ಊಟಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕಾರ್ಯಕ್ರಮ ಮುಗಿಸಿ ಹೀಗೆ ಕೆಳಗಿಳಿದರೆ ಇಲ್ಲಿ ಊಟಕ್ಕೆ ವ್ಯವಸ್ಥೆ ಕಲ್ಪಿಸುವಂತಹ ಒಂದು ಚಿಕ್ಕ ಕೊಠಡಿ ಇದೆ. ಇಲ್ಲಿ ಊಟೋಪಚಾರಕ್ಕೆ ವ್ಯವಸ್ಥೆ ಸುಮಾರು 400ರಿಂದ 500 ಜನಕ್ಕೆ ವ್ಯವಸ್ಥೆಯನ್ನು ಮಾಡಬಹುದಾದಂಥ ಸಭಾಂಗಣ. ಜೊತೆಗೆ ಊಟೋಪಚಾರಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಒಂದು ದೊಡ್ಡ ಮಟ್ಟಿನ ಸಮಾರಂಭ ಇವೆಲ್ಲವನ್ನು ಕೂಡ ಇಲ್ಲಿ ಮಾಡಲಾಗುತ್ತೆ. ಈ ಊಟೋಪಚಾರಕ್ಕೆ ಇಲ್ಲಿ ಕೊಠಡಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು ಊಟೋಪಚಾರದ ಒಂದು ಚಿಕ್ಕ ಪುಟ್ಟ ಹಾಲ್. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಇದ್ದೀವಿ. ಇನ್ನು 13ನೇ ತಾರೀಕು, ಜನವರಿ 13ನೇ ತಾರೀಕು ಈ ಸಂಪೂರ್ಣ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆನಂತರ ಉದ್ಘಾಟನೆ ಜೊತೆಗೆ ಸಭೆ ಎಲ್ಲವೂ ಕೂಡ ನಡೀಲಿಕ್ಕಿದೆ. ಹೀಗೆ ನೂತನ ಕಟ್ಟಡದೊಂದಿಗೆ ಬಂಗಾಡಿಯ ಬ್ಯಾಂಕ್ ಮತ್ತೊಂದು ಹೆಜ್ಜೆಯನ್ನು ಮುಂದಿಟ್ಟಿದೆ. 8 ಶಾಖೆಗಳನ್ನು ಹೊಂದಿರುವಂಥ ಬ್ಯಾಂಕ್ ಕಡಿರುದ್ಯಾವರದಲ್ಲಿ ನೂತನ ಕಟ್ಟಡವನ್ನು ಈಗಾಗಲೇ ರೂಪುಗೊಂಡಿದ್ದು, ನೂತನ ಕಟ್ಟಡ ಮುಗಿದಿದ್ದು, ಇನ್ನೇನು ಗೋದಾಮು, ಬ್ಯಾಂಕ್, ಸಭಾಂಗಣ ಇದರ ಉದ್ಘಾಟನೆ ಅಷ್ಟೇ ಬಾಕಿ ಇರುವಂಥದ್ದು. ಅದರ ಜೊತೆಗೆ ಪಡಪಿನಲ್ಲೂ ಕೂಡ ಒಂದು ಬಿಲ್ಡಿಂಗ್ ಈಗಾಗಲೇ ಆಗ್ತಾ ಇರುವಂಥದ್ದು. ಹೀಗೆ ಬಂಗಾಡಿ ವ್ಯಾವಸಾಯಿಕ ಬ್ಯಾಂಕ್ ಬಹಳ ಉನ್ನತವಾದಂಥ ಹೆಜ್ಜೆಯನ್ನು ಇಡ್ತಾ ಇದೆ. ಅದರಲ್ಲಿ ಕಡಿರುದ್ಯಾವರದ ಈ ಕಟ್ಟಡವು ಕೂಡ ಅವರ ಹೆಗ್ಗಳಿಕೆಗೆ ಒಂದು ಗರಿಯ ರೀತಿಯಲ್ಲಿ ನಾಡಿದ್ದು 13ನೇ ತಾರೀಕು ಉದ್ಘಾಟನೆಗೊಳ್ಳಲಿಕ್ಕಿದೆ. ಉದ್ಘಾಟನಾ ಕಾರ್ಯಕ್ರಮದ ಸಂಪೂರ್ಣ ವಿವರವನ್ನು ಸುದ್ದಿಯಲ್ಲಿ ನೀವು ವೀಕ್ಷಿಸಬಹುದು. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಕಡಿರುದ್ಯಾವರ.